ಇನ್ನಂಜೆ ಗ್ರಾಮ ಪಂಚಾಯತ್ನಲ್ಲಿ ಸ್ವಚ್ಛತೆಗೆ ಬಹಳ ಆದ್ಯತೆಯನ್ನು ನೀಡಲಾಗುತ್ತೆ. ಇಲ್ಲಿ ಸಿಕ್ಕಲ್ಲಿ ಕಸ ಹಾಕುವಂತಿಲ್ಲ. ಈ ಹಿಂದೆ ರಸ್ತೆ ಬದಿಯಲ್ಲಿ ಕಸ ಹಾಕುವವರನ್ನ ಗಮನಿಸಿ ಅವರಿಗೆ ಸರಿಯಾದ ಮಾಹಿತಿಯನ್ನು ನೀಡಲಾಗಿತ್ತು. ಅದೇ ರೀತಿಯಾಗಿ ಹಲವು ಬಾರಿ ದೂರುಗಳನ್ನು ಸಲ್ಲಿಸಲಾಗಿತ್ತು. ಆದರೆ ಸ್ವಲ್ಪ ದಿನಗಳ ಬಳಿಕ ಮತ್ತೆ ಅಲ್ಲಿ ಕಸ ಹಾಕೋದಕ್ಕೆ ಆರಂಭ ಆಗಿದೆ. ಆ ಕಸ ಹಾಕಿದಂಥ ಸ್ಥಳದಲ್ಲಿ ಯಾವುದೆಲ್ಲ ವಿಳಾಸ ಇದೆ ಅದನ್ನು ಪತ್ತೆ ಹಚ್ಚಿ ಮತ್ತೆ ಆ ಸಂಬಂಧಪಟ್ಟವರ ಬಗ್ಗೆ ದೂರು ಸಲ್ಲಿಸುವಂಥ ಕೆಲಸವನ್ನು ನಾಗರಿಕರು ಮಾಡ್ತಾ ಇದ್ದಾರೆ. ವ್ಯಾಪ್ತಿ ಪಡುವ ಮರ್ಕೋಡಿ ಎಂಬ ಸ್ಥಳದಲ್ಲಿ ಇದಕ್ಕೆ ಮುಂಚೆ ಕಸವನ್ನು ಹಾಕಿದ್ದಾರೆ. ಅದಕ್ಕೆ ನಾವೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಕಾಪು ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿ ಅವರನ್ನು ಹಿಡಿದು ಇನ್ನಂಜಿ ಪಂಚಾಯತಿ ಅವರಿಗೆ ದಂಡವನ್ನು ವಿಧಿಸಿ ಇಲ್ಲಿ ಇವರು ಕಸವನ್ನೆಲ್ಲ ಎಕ್ಕಿಸಿ ಕಳಿಸಿದ್ವಿ. ಆದಮೇಲೆ ಒಂದೂವರೆ 2 ತಿಂಗಳಾಯಿತು, ಯಾವುದೇ ಇರಲಿಲ್ಲ. ಈಗ ಪುನಃ ಒಂದು ವಾರದಿಂದ ಪುನಃ ಇಲ್ಲಿ ಕಸ ಹಾಕ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸೇರಿ ಅವರ ಅಡ್ರೆಸ್ ಹಿಡಿದು ಅವರಿಗೆ ಪುನಃ ಈ ಶಿಕ್ಷೆಯನ್ನು ಕೊಟ್ಟು ಕಾಪು ಸ್ಟೇಷನ್ಗೆ ಸಹ ಹೇಳಿ ಹೇಳ್ತೇವೆ. ಇನ್ನು ಮುಂದೆ ಯಾರು ಸಹ ಇಲ್ಲಿ ಯಾವುದೇ ರೀತಿಯ ಕಸವನ್ನು ಹಾಕಬಾರ್ದು ಅಂತ ಕೇಳ್ತಿದ್ದೇವೆ. ಒಂದು ವೇಳೆ ಯಾರಾದರೂ ಹಾಕಿದಲ್ಲಿ ಅವರಿಗೆ ತಕ್ಕ ಶಿಕ್ಷೆಯನ್ನು ನಾವು